ಗದ್ದೆಗೆ ನೀರು ಹರಿಸುವ ಚರಂಡಿ ಕಾಮಗಾರಿ ನಿರ್ಮಾಣ ತಡೆದು ದಲಿತ ಸಂಘಟನೆಯಿಂದ ಚಿಕ್ಕಮಗಳೂರಿನ ನರಸಿಂಹರಾಜಪುರ ತಾಲೂಕು ಬೇಕಣಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮೇಶ್ವರ ನಗರದಲ್ಲಿ ಪ್ರತಿಭಟನೆ ನಡೆಯಿತು. SC/ST ಸಮುದಾಯಕ್ಕೆ ಅನ್ಯಾಯವಾಗ್ತಿದೆ, ನಮಗೆ ಬಂದ ಸೌಲಭ್ಯಗಳು ಜನರಲ್ ಕಾಲೋನಿಗಳಿಗೆ ದೊರಕುವಂತೆ ಮಾಡುತ್ತಿದ್ದಾರೆ, ದಲಿತರನ್ನ ತುಳಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿ ಭೀಮ್ ಆರ್ಮಿ ದಲಿತ ಮುಖಂಡರು ಮತ್ತು ಊರಿನ ಮುಖ್ಯಸ್ಥರು ಸೇರಿ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಬಾಳೆಹೊನ್ನೂರು ಠಾಣಾಧಿಕಾರಿ ದಿಲೀಪ್ ಕುಮಾರ್ ಮಧ್ಯಪ್ರವೇಶಿಸಿ, ನಿಮಗೆ ಅನ್ಯಾಯವಾಗದಂತೆ ಹಾಗೂ ನಮ್ಮ ಇಲಾಖೆ ವತಿಯಿಂದ ಕಾನೂನು ರೂಪದಲ್ಲಿ ನಿಮ್ಮ ಕಾನೂನಿಗೆ ಆಗುತ್ತಿರುವ ಅನ್ಯಾಯವನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಮನವಿ ಮಾಡ್ಕೊಡಿ, ಮಾಡಿಸ್ಕೊಳ್ಳಿ, ಚೆನ್ನಾಗಿರಿ. ನಮ್ದೇನಿದ್ರಲ್ಲಿ ಏನಿದೆ ಭಯ, ನೀವೆಲ್ಲ ಚೆನ್ನಾಗಿರ್ಬೇಕು. ನಾವು ಅದಕ್ಕೋಸ್ಕರ ಸಂಬಳ ಕೊಟ್ಟು ನೇಮಿಸಿದಾರೆ ಇಲ್ಲಿಗೆ. ಇವಾಗಲೇ ಬೇಕಾದ್ರೆ ಸ್ಟೇಷನ್ಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಡಿ, ನಾಳೆ ನೀವು ಸ್ಪಾಟ್ ನೋಡಿ. ಈಗ ಸಂಗಮೇಶ್ವರಪೇಟೆಯಲ್ಲಿ ಇದು ಮರನ ಹರಾಜು ಮಾಡ್ತಿದ್ರು, ಅದರಲ್ಲೂ ಈ ಹರಾಜು ಪ್ರತಿ ಒಂದನ್ನು ಯಾವಾಗಲೂ ಆನ್ಲೈನ್ ಅಲ್ಲಿ ಮಾಡಾಕ್ಬಿಟ್ಟಿದೆ, ಬಿಡುಗಡೆ ಆಗಿರೋದಕ್ಕೆ. ನಮ್ದು ನಿಮ್ದೇ ಹಣ, ನಾವು ಟ್ಯಾಕ್ಸ್ ಅಲ್ಲಿ ಬಂದಿರೋದು, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಅದಾದ್ಮೇಲೆ ಈ ವರ್ಕಿಂದ ಏನಾದ್ರೂ ಆಗ್ತಿರ್ಲಿ ಅದನ್ನ ನಾನು ಪ್ರಾಪರ್ ಪ್ರೊಸೀಜರ್ ಮಾಡ್ಕೊಡ್ತೀನಿ.